ಸಾರ್ವಜನಿಕರ ಹೊಗಳಿಕೆಗೆ ನಾನು ಅರ್ಹನೇ ಎಂಬುದನ್ನು ನಿಶ್ಚಯಿಸಬೇಕಾಗಿದೆ. ಮೊದಲು ನನ್ನನ್ನೇ ನಾನು ಮತ್ತೊಮ್ಮೆ ಅವಲೋಕಿಸಬೇಕಾಗಿದೆ, ಆತ್ಮಾವಲೋಕನ ಮಾಡಿಕೊಳ್ಳುವೆ ಎಂದು ಪೇಜಾವರ ಮಠದ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಹೇಳಿದ್ದಾರೆ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆದ ಹಿರಿಯ ಛಾಯಾಚಿತ್ರ ಪತ್ರಕರ್ತ ಅಸ್ಟ್ರೋ ಮೋಹನ್ ಅವರ ಪೇಜಾವರ ಶ್ರೀಗಳ ಸಂಪುಟ ಎ ಡೇ ವಿತ್ ದಿ ಸೈಂಟ್ ದೆನ್ ಅಂಡ್ ನೌ ಕಾಫಿ ಟೇಬಲ್ ಬುಕ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವದಿಸಿದರು. ಪ್ರತಿಯೊಬ್ಬ ಮನುಷ್ಯನಿಗೂ ಜನರು ನೋಡುವುದು, ತಾನು ತನ್ನನ್ನ ನೋಡುವುದು ಹಾಗೂ ವಾಸ್ತವ ವ್ಯಕ್ತಿತ್ವ, ಹೀಗೆ 3 ವ್ಯಕ್ತಿತ್ವಗಳಿರುತ್ತದೆ. ಯಾರು ಎಷ್ಟೇ ಹೊಗಳಿದ್ರೂ ನಮ್ಮ ದೌರ್ಬಲ್ಯ ನಮಗೆ ಗೊತ್ತಿರುತ್ತದೆ, ಅದರ ಬಗ್ಗೆ ಆತ್ಮವಿಮರ್ಶೆ ಮಾಡಬೇಕಾಗಿದೆ ಎಂದು ಹೇಳಿದ್ದಾರೆ. ವರ್ಣಚಿತ್ರಗಳನ್ನು ಒಳಗೊಂಡ ಎ ಡೇ ವಿತ್ ಸೈಂಟ್ ದೆನ್ ಅಂಡ್ ನೌ ಇದೀಗ ಕೃಷ್ಣನ ಮುಖ್ಯ ಪ್ರಾಣದ ಸನ್ನಿಧಾನದಲ್ಲಿ ಯತಿಶ್ರೇಷ್ಠ ದ್ವಯದ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲ ಗಣ್ಯ ಮಹನೀಯರ ಉಪಸ್ಥಿತಿಯಲ್ಲಿ ಮತ್ತು ಆಶ್ರೋ ಮೋಹನ್ ಅವರ ಎಲ್ಲ ಬಂಧುಭಗಿನಿಯರು ಚಿತ್ರ ಸಂಪುಟಕ್ಕಾಗಿ ಪಟ್ಟ ಶ್ರಮಕ್ಕಾಗಿ ಅವರ ಸಂಕಲ್ಪಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆಯ ಗೌರವವನ್ನು ನಾವೆಲ್ಲ ಇವರಿಗೆ ಅರ್ಪಿಸಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇವೆ. ಅತ್ಯುತ್ತಮ ಚಿತ್ರಗಳು ಈಗಲೂ ಇರೋದು ಅವರ ಹೆಸರಿನಲ್ಲೇ. ಶ್ರೀಪಾದಂಗಳವರಿಗೆ ಪುಷ್ಪಾರ್ಚನೆಯ ಗೌರವವನ್ನು ನಾವೀಗ ಕಾಣುವ ಭಾಗ್ಯವನ್ನು ಪಡೆದಿದ್ದೇವೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದ ಸನ್ನಿಧಾನದಲ್ಲಿ ಶ್ರೀ ರಾಮಚಂದ್ರನ ಪಾದಪದ್ಮಾರಾಧಕರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರಿಗೆ ಶ್ರೀ ರಾಮಕೃಷ್ಣರ ಪಾದಪದ್ಮಾರಾಧಕರಾದ ಶ್ರೀ ವಿದ್ಯಾಧೀಶತೀರ್ಥ ಶ್ರೀಪಾದಂಗಳವರಿಂದ ಎಲ್ಲರ ಚಪ್ಪಾಳೆಯ ಮೂಲಕ ಒಂದನೇಶ ಎದ್ದರಿಂದ ನಾವೆಲ್ಲ ಈ ಯತಿಶ್ರೇಷ್ಠರಿಗೆ ಗೌರವವನ್ನು ಸಲ್ಲಿಸೋಣ. ಪುಷ್ಪಾರ್ಚನೆಯನ್ನು ಕಾಣುವ ಸೌಭಾಗ್ಯವನ್ನು ನಾವು ಕಾಣ್ತಾ ಇದ್ದೇವೆ. ಜೋರಾಗಿ ಹೋಗುವ ಚಪ್ಪಾಳೆ ಮಾನಿತರಿಗೆ, ಅವರ ತಪಸ್ಸಿಗೆ, ಅವರ ಜ್ಞಾನಕ್ಕೆ, ಅವರ ಕರ್ತವ್ಯಕ್ಕೆ, ಅವರ ಸಾಧನೆಗೆ, ಅವರ ಕ್ರಿಯೆಗೆ, ಅವರು ನಾಡಿಗೆ ಕೊಟ್ಟ ಧಾರ್ಮಿಕ ನೇತೃತ್ವಕ್ಕೆ ನಮೋ ಅಂತ ಹೇಳಿಕೊಂಡು ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ನನ್ನ ಫೋಟೋವನ್ನು ಮಾತ್ರ ಅಲ್ಲ, ನನ್ನನ್ನೇ ನಾನು ನೋಡಬೇಕಾಗಿದೆ. ಇಷ್ಟೆಲ್ಲ ಅವರು ನಮ್ಮ ಬಗ್ಗೆಯೂ ಅಭಿಮಾನ ಗೌರವ ತೋರಿಸಿದ್ದಾರೆ. ನೀವೆಲ್ಲರೂ ಕೂಡ ತೋರಿಸಿದ್ದೀರಿ. ಅದಕ್ಕೆ ಬೇಕಾದ ಅರ್ಹತೆ ನಲ್ಲಿ ಉಂಟೋ ಇಲ್ವೋ, ನನ್ನನ್ನೇ ನಾನು ಕಾಣಬೇಕಾಗಿದೆ. ಆ ಥರದ ಒಂದು ಕಾರ್ಯಕ್ರಮ. ನಮ್ಮ ಒಬ್ಬ ವ್ಯಕ್ತಿಗೆ 3 ಥರದ ವ್ಯಕ್ತಿತ್ವ ಇದೆ. ಒಂದು ಜನರು ಅವನನ್ನು ನೋಡುವ ವ್ಯಕ್ತಿತ್ವ, ಇನ್ನೊಂದು ತಾನು ತನ್ನನ್ನು ನೋಡುವ ವ್ಯಕ್ತಿತ್ವ, ಇನ್ನೊಂದು ನಿಜವಾಗಿರುವ ವ್ಯಕ್ತಿತ್ವ. 3 ವ್ಯಕ್ತಿತ್ವ. ಅವನು ತನ್ನನ್ನು ತಿಳ್ಕೊಂಡದ್ದು ಒಂದು ರೀತಿ ಇರ್ತದೆ, ಜನರು ತಿಳ್ಕೊಳ್ಳೋದು ಒಂದು ರೀತಿ. ಅದಕ್ಕಿಂತ ವಿಭಿನ್ನವಾಗಿ ಅವನ ವ್ಯಕ್ತಿತ್ವ ಇರ್ತದೆ. 3 ವ್ಯಕ್ತಿತ್ವ. ಇದರಲ್ಲಿ ಯಾವುದು ಉಂಟು ಯಾವುದು ಇಲ್ಲ ಇದನ್ನು ಅರಿತುಕೊಳ್ಳುವುದೇ ಕಷ್ಟ. ಇದನ್ನೆಲ್ಲ ಆತ್ಮವಿಮರ್ಶೆ ನೀವೆಲ್ಲ ಏನು ಪ್ರಶಂಸೆ ಮಾಡಿದ್ದೀರಿ. ಆದರೆ ನನ್ನ ಕೊರತೆ, ನನ್ನ ದೌರ್ಬಲ್ಯ ಏನು ಅಂತ ನನಗೇ ಗೊತ್ತು, ಅದು ನಿಮಗೆ ಗೊತ್ತಿಲ್ಲ. ನಮ್ಮ ದೌರ್ಬಲ್ಯ ಏನು ಅದು ನನಗೇ ಗೊತ್ತಿಲ್ಲ. ಇಷ್ಟೆಲ್ಲ ಇದ್ದರೂ ನನಗೆ ಗೊತ್ತಿಲ್ಲದ ಎಷ್ಟೋ ಸಂಗತಿಗಳು ನನ್ನಲ್ಲಿದೆ. ಆದ್ದರಿಂದ ಇದನ್ನೆಲ್ಲ ನಾನು ಆತ್ಮವಿಮರ್ಶೆ ಮಾಡಬೇಕಾಗಿದೆ. ಆ ಪುಸ್ತಕವನ್ನು ವೇದಿಕೆಗೆ ತರುವ ಆ ಪ್ರಯೋಗವೂ ತುಂಬ ಚೆಂದಾಗಿದೆ. ಒಂದು ಪಲ್ಲಕ್ಕಿಯಲ್ಲಿ ಕೂಡಿಸಿ ಆ ಪುಸ್ತಕವನ್ನು ಈ ವೇದಿಕೆಗೆ ತಂದಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಯಾಕೆಂತಂದರೆ ಉಡುಪಿಯ ಸ್ವಾಮಿಗಳು 2 ವರ್ಷಗಳಿಗೊಮ್ಮೆ ಪಲ್ಲಕ್ಕಿಯಲ್ಲಿ ಬರುವ ಕ್ರಮ ಇದೆ. ನಮ್ಮ ಪರ್ಯಾಯದಲ್ಲಿ ಎಲ್ಲ ಸ್ವಾಮಿಗಳು ಬಂದಿದ್ದಾರೆ. ಆದರೆ ಪರಮಪೂಜ್ಯ ಪೇಜಾವರ ಶ್ರೀಪಾದರು ಮಾತ್ರ ಆ ಪರ್ಯಾಯದ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆ ಭಾಗ್ಯ ದೇವರು ನನಗೆ ಕೊಡಲಿಲ್ಲ. ಆ ಕೊರಗು ನನಗಿತ್ತು. ಆಸ್ಟ್ರೋ ಮೋಹನ್ ಆ ಭಾಗ್ಯವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ಆ ಪಲ್ಲಕ್ಕಿಯಲ್ಲಿ ಅವರ ಚಿತ್ರ ಸಂಪುಟ ಅಲ್ಲ, ಪರಮಪೂಜ್ಯ ಪೇಜಾವರ ಶ್ರೀಪಾದರೇ ಕೂತಿದ್ರು.
ಅದು ಗೊತ್ತಾಯಿತು ಯಾವಾಗ ಅಂತಂದರೆ ಅವರ ಆಶೀರ್ವಾದಕ್ಕಿಂತ ಮುಂಚೆ ನಿಮ್ಮ ಚಿತ್ರ ಮಾತ್ರ ಅಲ್ಲ, ನೀವೇ ಅದರಲ್ಲಿ ಕೂತಿದ್ದೀರಿ ಅಂತ ಕೂಡಿಸಿ ಅದರ ಪುಷ್ಪಾರ್ಚನೆಯ ಕಾರ್ಯಕ್ರಮ ನಡೆಯಿತು. ಅದು ಪಲ್ಲಕ್ಕಿ, ಬೇರೆ ಪಲ್ಲಕ್ಕಿ ಅಲ್ಲ, ಅದೊಂದು ಕಮಲದ ಪಲ್ಲಕ್ಕಿ. ಕಮಲ ಅಂತಂದರೆ ಅದು ಯಾವುದೋ ಒಂದು ಬಾಡಿ ಹೋಗುವ ಕಮಲ ಅಲ್ಲ, ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹೃದಯದ ಕಮಲದಲ್ಲಿ ಪರಮಪೂಜ್ಯ ಶ್ರೀಪಾದರಿಗೆ ಪುಷ್ಪಾರ್ಚನೆ, ಮನಸ್ಸಿನ ಪುಷ್ಪಾರ್ಚನೆಯ ಕಾರ್ಯಕ್ರಮ ನಡೆಯಿತು. ಇದಕ್ಕಿಂತ ದೊಡ್ಡ ಕೊಡುಗೆ ನಾವು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಪೂಜ್ಯರಿಗೆ ಸನ್ಯಾಸ 8 ವರ್ಷದಲ್ಲಿ ನಡೆಯಿತು. ಒಂದ್ಸಲ ನೀವು ಆಲೋಚನೆ ಮಾಡಿ, 2 ರೀತಿ ಇದೆ ಸನ್ಯಾಸ. ಒಂದು, ನಾವು ಆರಿಸಿ ಬಯಸಿ ನಾವು ಬೇಕು ಅಂತ ಆಸೆಪಟ್ಟು ಸನ್ಯಾಸವನ್ನು ಸ್ವೀಕಾರ ಮಾಡೋದು. ಇನ್ನೊಂದಿದೆ, ಆ ಸನ್ಯಾಸ ತಾನಾಗಿ ಒಲಿದು ಬರುವುದು ಅಂತ. ಪರಮಪೂಜ್ಯರು ವಿಚಾರ ಮಾಡಿ ತನಗೆ ಸನ್ಯಾಸ ಬೇಕು ಅಂತ ಹಠ ಹಿಡಿದು ಪಡೆದವರಲ್ಲ. ಆ ಸನ್ಯಾಸನೇ ಪರಮಪೂಜ್ಯರನ್ನು ಆರಿಸಿಕೊಂಡು ಅವರ ಹತ್ರ ಬಂದಿದೆ. ತನ್ನ ಹತ್ರ ಬಂದವರಿಗೆ ಯಾವತ್ತೂ ಅಭಯ ಕೊಡುವ ವಿಶಿಷ್ಟ ಹೃದಯವಂತಿಕೆ ಸ್ವಾಮಿಯರದ್ದು. ತನ್ನ ಕಡೆಗೆ ಆರಿಸಿ ತನ್ನನ್ನು ಆರಿಸಿಕೊಂಡು ಬಂದ ಆ ಸನ್ಯಾಸಕ್ಕೆ ಸರಿಯಾದ ಗೌರವ ಕೊಟ್ಟ ಯತಿಗಳು ಪರಮಪೂಜ್ಯ ಶ್ರೀಪಾದರು. ಹಾಗಾಗಿ ಅವರ ಆ ದಿನಚರಿ ಅದನ್ನು ಸೆರೆ ಹಿಡಿಬೇಕಾಗಿತ್ತು. ಅದನ್ನು ಚಿತ್ರದಲ್ಲಿ ಸೆರೆ ಹಿಡಿದಿದ್ದಾರೆ. ಪೂಜ್ಯರ ಜೀವನವೇ ಹಾಗೆ, ಯಾವುದಕ್ಕೂ ಅವರು ತಲೆಗೆಡಿಸಿಕೊಂಡವರಲ್ಲ. ಎಲ್ಲವೂ ತನ್ನ ಕಡೆಗೆ ಸಹಜವಾಗಿ ಬಂದದ್ದು. ವಿದ್ಯೆಗಾಗಿ ಕಷ್ಟಪಡಲಿಲ್ಲ ಅವರು, ರಾತ್ರಿ ಹಗಲು ತಲೆ ಕೆಡಿಸಲಿಲ್ಲ, ಪುಸ್ತಕ ಹರಿದಿಲ್ಲ. ಅವರ ಹತ್ರನೇ ಎಲ್ಲ ವಿದ್ಯೆಗಳು ತನ್ನಷ್ಟಕ್ಕೆ ಒಲಿದು ಬಂದಿದೆ. ಚಿತ್ರಗಳನ್ನು ಹಿಡ್ಕೊಂಡ್ಮೇಲೆ ಅವ್ರು ಬಿಡೋಕ್ಕಾಗಿಲ್ಲ. ಆ ಬಿಡೋಕ್ಕಾಗದೇ ಇರೋದನ್ನು ಹಿಡಿದು ಒಟ್ಟುಗೂಡಿಸಿ ಒಂದು ಸ್ವಂತ ಸಂಪುಟವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಎಷ್ಟು ಕಷ್ಟ ಇದೆ ಅಂತಂದರೆ ಅದನ್ನು ಇದರ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿರೋ ನನಗೆ ಗೊತ್ತಿದೆ. ಒಂದೊಂದು ಚಿತ್ರವನ್ನು ಪರಮಪೂಜ್ಯ ಶ್ರೀಗಳ ಹತ್ರ ನಿಂತ್ಕೊಂಡು ಅವರ ಸಂದರ್ಭಗಳು ನೋಡಿಕೊಂಡು ಯಾವ್ಯಾವುದೋ ಅವರಿಗೆ ಗಮನಕ್ಕೆ ಬರದಿರೋ ಹಾಗೆ ಯಾವುದೋ ಒಂದು ಲೈಟ್ ಮತ್ತು ಕಪ್ಪು ಮತ್ತು ಲೈಟ್ ಶೇಡ್ಗಳನ್ನು, ಕ್ಯಾಂಡಲ್ಗಳನ್ನು ಎಲ್ಲೆಲ್ಲಿಟ್ಟರೆ ಯಾವ್ಯಾವ ಭಾವ ವ್ಯಕ್ತಪಡಿಸೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತುಂಬ ಸೂಕ್ಷ್ಮವಾಗಿ, ಬರೀ ಎಲ್ಲ ಕ್ಯಾಮ್ರಾ ಹಿಡಿದಿರೋಲ್ಲ ಒಳ್ಳೆ ಫೋಟೋಗ್ರಾಫರ್ ಅಲ್ಲ, ಇಡೀ ಜಗತ್ತಿನ ಅತ್ಯಂತ ಶ್ರೇಷ್ಠ ಛಾಯಾಚಿತ್ರಗಾರ ಜೊತೆ ಯೋಚನೆ ಮಾಡಿದ್ರೆ ಕರ್ನಾಟಕದಲ್ಲಿ ಈಗ ನನಗೆ ಗೊತ್ತಿರೋ ಹಾಗೆ ಅಷ್ಟಮೋಹನ್ ಅವರು ಇಡೀ ನಮ್ಮ ದೇಶದ ಮತ್ತು ನಮ್ಮ ರಾಜ್ಯದ ಅತ್ಯುತ್ತಮ ಛಾಯಾಚಿತ್ರಗಾರರೊಬ್ಬರು ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ನಾನು ಮತ್ತು ಬನಂಜೆ ಗೋವಿಂದಾಚಾರ್ಯರು ಒಂದು ವಿಷಯ ಮಾತಾಡ್ತಿರುವಾಗ ಇವ್ರ ವಿಷಯ ಬಂತು, ಅಷ್ಟಮೋಹನ್ ಅವರ ವಿಷಯ. ತಕ್ಷಣವೇ ಅವರು ಮೊನ್ನೆ ಈಗ 20 ದಿನಗಳ ಹಿಂದೆ ಅವ್ರ ಮನೆಗೆ ಹೋದಾಗ ಮಾತಾಡ್ತಿರುವಾಗ ಹೇಳಿದ್ರು, ಅವ್ರು ಎಷ್ಟು ಕುಣಿದಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಆರೋಗ್ಯ ಅಷ್ಟು ಸರಿ ಇಲ್ಲ. ಆದರೆ ಅವರು ಇವರ ಹೆಸರು ಹೇಳಿದ ತಕ್ಷಣ ಹೇಳಿದರು, ಅಷ್ಟಮೋಹನ್ ಎಂಥ ದೊಡ್ಡ ಫೋಟೋಗ್ರಾಫರ್ ಅಂದರೆ ನಮ್ಮ ನಾಡು ಇನ್ನೂ ಸರಿಯಾಗಿ ಅವರನ್ನು ಉಪಯೋಗಿಸ್ಕೊಳ್ಳಿಲ್ಲ. ಅವರ ಕಲೆ ಏನಿದೆಯೋ, ಛಾಯಾಚಿತ್ರ ಕಲೆ ಏನಿದೆಯೋ, ಆ ಕಲೆಯ ಬಗೆಗೆ ನಾವು ಇನ್ನಷ್ಟು ಅವ್ರಿಗೆ ಕೊಡಬೇಕಾದಂಥ ಪ್ರಾಧಾನ್ಯತೆ ಕರ್ನಾಟಕದಲ್ಲಿ. ಪೇಜಾವರ ಸ್ವಾಮಿಗಳ ಆ ಒಂದು ದಿವ್ಯ ಚೇತನ ಎಲ್ಲಿ ಸಂಚಾರ ಮಾಡಿದರೂ ಅಲ್ಲೊಂದು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ. ಅದನ್ನು ವೈಯಕ್ತಿಕವಾಗಿ ನಾನು ಅದನ್ನು ಅನುಭವಿಸಿದ್ದೇನೆ. ಹಾಗಿರಬೇಕಾದ್ರೆ ನಾನು ದೇಶದಾದ್ಯಂತ ಸಂಚಾರ ಮಾಡಬೇಕಾದ್ರೆ ಪೇಜಾವರ ಸ್ವಾಮಿಗಳು ಏನು ಮಾಡ್ತಾರೆ, ಸ್ವಾಮಿಗಳಂದರೆ ಏನು ಮಾಡ್ತಾರೆ, ಬೆಳಿಗ್ಗೆ ಒಂದು ಅರ್ಧ ಗಂಟೆ ಪೂಜೆ ಮಾಡ್ತಾರೆ, ಉಳಿದು ಹೊತ್ತು ಏನು ಮಾಡ್ತಾರೆ ಅನ್ನುವ ಪರಿಕಲ್ಪನೆ ಪ್ರಾಯಶಃ ಕೆಲವರಿಗಿಲ್ಲ. ಆದರೆ ಕೃಷ್ಣ ಮಠದ ಪೂಜಾ ಪದ್ಧತಿ ಮತ್ತು ಇಲ್ಲಿಯ ಅಷ್ಟಮತಗಳ ಯತಿ ಪರಂಪರೆ ಭಿನ್ನವಾಗಿದೆ ಇತರ ಮಠಗಳಿಗೆ ನಾವು ಹೋಲಿಸಿದರೆ. ಹಾಗಾಗಿ ಒಮ್ಮೆ ನನಗನ್ನಿಸಿತು, ಈ ಪೇಜಾವರ ಸ್ವಾಮಿಗಳು ಏನು ಮಾಡ್ತಾರೆ ಒಂದು ದಿನ ಬೆಳಗ್ಗೆಯಿಂದ ರಾತ್ರಿಯ ತನಕ, ಇದನ್ನು ಚಿತ್ರ ಸೆರೆ ಹಿಡಬೇಕು ಅಂತ ಹೇಳಿಬಿಟ್ಟು ಆ ಪ್ರಯತ್ನ ಅಂದು ಅಂದರೆ ಇವತ್ತಿಗೆ 19 ವರ್ಷದ ಹಿಂದೆ ಅದು ನೆರವೇರಿದಾಗ ನಾನು ಪ್ರಾಯಶಃ ಅಂದ್ಕೊಂಡಿರಲಿಲ್ಲ ಅದು ಅಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ಮೂಡಿ ಬರ್ತದೆ ಅಂತ ಹೇಳಿಬಿಟ್ಟು.